ಮೇಲಂಗಡಿ ಮುಹಿಯುದ್ದೀನ್ ಜುಮ್ಮಾ ಮಸೀದಿದ 94ನೇ ರಾತೀಬ್ ನೇರ್ಚದ ಅಂಗವಾದ ಏಪ್ರಿಲ್ 17 ತಾರೀಕಿಗೆ ರಾತ್ರಿ 7 ಗಂಟೆಗೆ ಮಸೀದಿದ ಎದುರು ನಿರ್ಮಿಸಾಯಿನ ಹೊಸ ರಾತೀಬ್ ಕೊಟ್ಟಿಗೆ ಉದಿಪನ ಅಂಚನೆ ವಲಿಯುದ್ದೀನ್ ಫೈಜಿ ವಾಜಕಾಡ್ ನೇತೃತ್ವದ ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮ ನಡಪೆರ ಉಂಡು ಪಡೆದು ಮಸೀದಿ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ತಿಳಿಪಾದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮುಹಿಯುದ್ದೀನ್ ಜುಮ್ಮಾ ಮಸೀದ್ ಮೇಲಂಗಡಿ ಹೊಸಪಲ್ಲಿ ಹಾಗೂ ನುಸ್ರತ್ ಇಸ್ಲಾಂ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ನಡೆದುಕೊಂಡು ಬರುವಂತಹ 94ನೇ ರಾತೀಬ್ ನೇರ್ಚ ಕಾರ್ಯಕ್ರಮ. ಇದರಲ್ಲಿ 10 ದಿವಸ ಮತಪ್ರಸಂಗ ಹಾಗೂ 1 ದಿವಸ ದಿಕ್ರ್, 1 ದಿವಸ ಮಜ್ಲಿಸ್ ನೂರ್ ನಡೆಯುತ್ತಾ ಇದೆ. ಬಹುಶಃ ನಾವು ಮೊನ್ನೆ 10 ತಾರೀಕಿನಿಂದ ಈ ಕಾರ್ಯಕ್ರಮ ನಡೆಯಲಿದ್ದು 20ನೇ ತಾರೀಕಿಗೂ ಅಂತಿಮವಾಗ್ತಾ ಇದೆ. ಅದರ ಮಧ್ಯದಲ್ಲಿ ನಮ್ಮ ಈ ಮುಹಿಯುದ್ದೀನ್ ರಾತೀಬ್ ಕೊಟ್ಟಿಗೆ ಅಂತ ಹೇಳುವ ಒಂದು ರಾತೀಬ್ ಕಟ್ಟಡವನ್ನು 17ನೇ ತಾರೀಕು ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ ಮಗರಿಬ್ ನಮಾಜ್ ನಂತರ ಉದ್ಘಾಟನಾ ಕೈಯಲ್ಲಿದೆ. ಇದನ್ನು ಉದ್ಘಾಟನೆ ಮಾಡುವವರು ಶೇಖುನಾ ಸಯ್ಯದುಲ್ ಉಲಮಾ ಜಿಫ್ರಿ ಮುತ್ತುಕೋಯ ತಂಗಲಾಗಿರುತ್ತಾರೆ. ದಿಂಜ ವರ್ಷದ ದುಂಬು ಸೀಕ್ ಬತ್ತದ ಕೆಲವೇರು ಮರಣ ಪಡೆಯಿನ ಪೊರ್ತಡು ರಾತೀಬ್ನು ಶುರು ಮಾಡಿದ್ದಂಡು ದರ್ಗಾ ಎದುರುಡುಪ್ಪುನ ರಾತೀಬ್ ಕೊಟ್ಟಿಗೆನು ದೆತ್ತದಿತ್ತಂಡಲ ಸ್ಥಳೀಯರ್ನ ಬೇಡಿಕೆದ ಮಿತ್ತು ಕುಡೋರ ಆಧುನಿಕ ಶೈಲಿಡು ನಿರ್ಮಾಣ ಮಾಡ್ತದಂಡು. ಸಮಸ್ತ ಕೇರಳ ಜಮೀಯತುಲ್ ಉಲಾಮಾ ಅಧ್ಯಕ್ಷರು ಸಯ್ಯದುಲ್ ಉಲಾಮಾ ಜಿಫ್ರಿ ಮುತ್ತುಕೋಯ ತಂಗಳ್ ರಾತೀಬ್ ಕೊಟ್ಟಿಗೆನು ಉದಿಪನ ಮಲ್ಪೆರ ಉಲ್ಲೇರು. ಸೈಯದ್ ಮದನಿ ಅರೇಬಿಕ್ ಕಾಲೇಜ್ ಪ್ರಾಂಶುಪಾಲರು ಅಹಮದ್ ಸಕಾಫಿ ಪ್ರಾಸ್ತಾವಿಕ ಭಾಷಣ ಮಲ್ಪೆರ ಉಲ್ಲೇರು. ದರ್ಗಾ ಅಧ್ಯಕ್ಷರು ಬಿಜೆ ಮೊಹಮ್ಮದ್ ಹನೀಫ್ ಗುರ್ಕಾರ್ಮನ್ನು ವಹಿಸಿರ ಉಲ್ಲೇರು. ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್, ಕಣಚೂರು ವಿದ್ಯಾಸಂಸ್ಥೆದ ಆಡಳಿತ ನಿರ್ದೇಶಕರು ಯುಕೆ ಮೋನು ಕಣಚೂರು, ದರ್ಗಾ ಮಾಜಿ ಅಧ್ಯಕ್ಷರು ಅಬ್ದುಲ್ ರಶೀದ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ, ಮಸೀದ ಮಾಜಿ ಅಧ್ಯಕ್ಷರು ಫಾರೂಕ್ ಉಳ್ಳಾಲ್ ಸೇರಿನಂಚ ಪ್ರಮುಖರು ಪಾಲ್ಪಡೆಯರು ಉಲ್ಲೇರು. ಏಪ್ರಿಲ್ 14 ತಾರೀಕಿಗೆ ಮೊಹಮ್ಮದ್ ಹನೀಫ್ ನಿಜಾಮಿ ಮೊಗ್ರಾಲ್, 14 ತಾರೀಕಿಗೆ ಉಬೈದುಲ್ಲಾ ಅಸರಿ ಪಾಂಡವರ ಕಲ್ಲು ಧಾರ್ಮಿಕ ಪ್ರವಚನ ಕೋರಿಯರ ಉಲ್ಲೇರು. 20 ತಾರೀಕಿಗೆ ನಡಪುನ ಮುಗಿತಲದಲ್ಲಿ ಹೆಸರು ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರ್ ಪಾಲ್ಪಡೆಯರ ಉಲ್ಲೇರ್ ಪಂಡದ ಮುಸ್ತಫಾ ಅಬ್ದುಲ್ಲಾ ತೆರಿಪಾಯರು. ಅದರೊಟ್ಟಿಗೆ ಅವತ್ತು ನೂರೆ ಅಜ್ಮೀರ್ ಕೂಡ ನಡೆಯುತ್ತಾ ಇದೆ. ನೂರೆ ಅಜ್ಮೀರ್ ನೇತೃತ್ವವನ್ನು ವಲಿಯುದ್ದೀನ್ ಫೈಜಿ ವಹಿಸಲಿದ್ದಾರೆ. ಇನ್ಶಾ ಅಲ್ಲಾ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರಿನವರು ಹೊರಗಿನವರು ಎಲ್ಲರೂ ಬರಬೇಕೆಂದು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಆ ಕಾರ್ಯಕ್ರಮದಲ್ಲಿ ಅವತ್ತಿನ ಗೆಸ್ಟಾಗಿ ಬರುವವರು ನಮ್ಮ ಅಧ್ಯಕ್ಷರಾಗಿ ವಹಿಸುವವರು ಜನಾಬ್ PJ ಮೊಹಮ್ಮದ್ ಹನೀಫ್ ಅಧ್ಯಕ್ಷರು ದರ್ಗಾ ಸೈಯದ್ ಮದನಿ ದರ್ಗಾ, ಹಾಗೂ ಮುಖ್ಯ ಅತಿಥಿಯಾಗಿ ಬರುವ ಜನಾಬ್ UT ಖಾದರ್ ಸರ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸೌಧ, ಹಾಗೆ ಕಣಚೂರು ಮೋನಕ್ಕ ಮಾಜಿ ದರ್ಗಾ ಅಧ್ಯಕ್ಷರು, ಮಾಜಿ ದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್ ಅವರು ಬರ್ತಾ ಇದ್ದಾರೆ, ತೋಹಾ ಮೊಹಮ್ಮದ್ ಮಾಜಿ ಸೆಕ್ರೆಟರಿ ದರ್ಗಾ, ಫಾರೂಕ್ ಉಲ್ಲಾಲ್ ಮುಹಿಯುದ್ದೀನ್ ಜುಮ್ಮಾ ಮಸೀದ್ ಮಾಜಿ ಅಧ್ಯಕ್ಷರು, ಜಬ್ಬಾರ್ ನಮ್ಮ ಈ ಏರಿಯಾದ ಕೌನ್ಸಿಲರು, ಇಮ್ತಿಯಾಜ್ ಅಲಕೋಟೆ ಹಾಗೂ UT ಮೊಹಮ್ಮದ್ ಅಧ್ಯಕ್ಷರು, ಅಧ್ಯಕ್ಷರು ಶಂಸುಲ್ ಉಲಮಾ ವೇದಿಕೆ, ಮತ್ತು ಅಹಮದ್ ಬಾವ ಫಿಶರಸ್ ಅವರು ಬರ್ತಾ ಇದ್ದಾರೆ, EM ಮಸೀರ್ ಉಡುಪಿ, UH ಅಹಮದ್ ಬಾವ, ನವಾಜುಲ್ಲಾಲ್ ಅಧ್ಯಕ್ಷರು ಸೆಂಟ್ರಲ್ ಕಮಿಟಿ ಉಲ್ಲಾಲ, UK ಯೂಸುಫ್ PWD ಕಾಂಟ್ರಾಕ್ಟರ್, ಹಾಜಿ US ಹಮ್ಜಾ ಮಾಜಿ ಅಧ್ಯಕ್ಷರು ದರ್ಗಾ, ಅಹ್ಮದ್ ಅಬ್ಬಾಸ್ ಮಾಜಿ ಅಧ್ಯಕ್ಷರು ಹೊಸಪಲ್ಲಿ, ಇಸಾಕ್ ಸದಸ್ಯರು ದರ್ಗಾ ಜಾಯಿಂಟ್ ಸೆಕ್ರೆಟರಿ ಆಗಿರುತ್ತಾರೆ, ಝೈನುದ್ದೀನ್ ಸೀದಿ ಅಬ್ಬಾ ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಮಾಜಿ ಅಧ್ಯಕ್ಷರು, ಅಬ್ದುಲ್ ಸಮದ್ ಸದಸ್ಯರು ದರ್ಗಾ ಕಮಿಟಿ, ಹಾಜಿ ಅಬ್ಬಾಸ್ ಅಬ್ದುಲ್ಲಾ ಮಾಜಿ ಅಧ್ಯಕ್ಷರು ಮುಹಿಯುದ್ದೀನ್ ಜುಮ್ಮಾ ಮಸೀದ್, UM ಇಲ್ಯಾಸ್ ಮಾಜಿ ಅಧ್ಯಕ್ಷರು ಮುಹಿಯುದ್ದೀನ್ ಜುಮ್ಮಾ ಮಸೀದ್ ಇವರೆಲ್ಲರೂ ಗೆಸ್ಟಾಗಿ ಅವತ್ತು ಬರ್ತಾ ಇದ್ದಾರೆ. ಎಲ್ಲರನ್ನು ನಾನು ಪೂರ್ವಕವಾಗಿ ವಿನಂತಿ ವಿಧಿಸಿ ಎಲ್ಲರೂ ಬರಲಿಕ್ಕೆ ನಾನು ಕೇಳ್ತಾ ಇದ್ದೇನೆ. 10ನೇ ತಾರೀಕಿಗೆ ಕಾರ್ಯಕ್ರಮ ಆರಂಭಗೊಂಡು 5 ದಿವಸ ಕಳೆದು 6ನೇ ದಿವಸ ಇವತ್ತು. ನಾಳೆ 16ನೇ ತಾರೀಕಿಗೆ ನಿಜಾಮುದ್ದೀನ್ ಹನೀಫ್ ನಿಜಾಮಿ ಮುಗ್ರಾರ್ 16 ಮತ್ತು 18ಕ್ಕೆ ಅವರು ಬರ್ತಾ ಇದ್ದಾರೆ. 17ಕ್ಕೆ ನಮ್ಮ ಈ ಕಾರ್ಯಕ್ರಮ ಇದೆ. ಇವತ್ತು ಕುಕ್ಕಿಲ ಧಾರ್ಮಿ ಇದೆ. ಅದರ ನಂತರ
ಉಬೈದುಲ್ಲಾ ಉಸ್ತಾದ್ 19ನೇ ತಾರೀಕಿಗೆ ಬರ್ತಾಯಿದೆ. 20ನೇ ದಿವಸದಲ್ಲಿ ನಮ್ಮ ಮಂಗಳೂರು ಖಾಜಿ ತೌಕಾ ಉಸ್ತಾದ್ ಬರ್ತಾ ಇದ್ದಾರೆ. ಅವತ್ತು ಕಾರ್ಯಕ್ರಮದ ಅಂತಿಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ಇದೆ, ರಾತೀಬ್ ಕಾರ್ಯಕ್ರಮ ಕೂಡ ಇದೆ. ಇನ್ಶಾ ಅಲ್ಲಾ ಅವತ್ತು ನಮ್ಮ ಈ ಕಾರ್ಯಕ್ರಮದ ಅಂತಿಮ ದಿವಸವಾಗಿರುತ್ತದೆ.